ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಒಳಜಗಳದಲ್ಲಿ ಜನರ ಕಷ್ಟ ಕೇಳುವವರೇ ಇಲ್ಲದಂತಾಗಿದೆ. ರಸ್ತೆಯೂ ಅಲ್ಲ ಕೆಸರು ಗದ್ದೆಯೋ ಎನ್ನುವ ಸಂಶಯ ಬರುವಂತಹ ಪರಿಸ್ಥಿತಿ ಎದುರಾಗಿದೆ. ಇದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಇದು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 66ರ ಕುಂಟಿಕಾನ ಸರ್ವಿಸ್ ರಸ್ತೆ. ಕಳೆದ ಸುಮಾರು ವರ್ಷಗಳಿಂದ ಸರಿಯಾಗದೆ ದಿನನಿತ್ಯ ಜನರು ಕಷ್ಟಪಡುವಂತಹ ಪರಿಸ್ಥಿತಿ. ಕುಂಟಿಕಾನ ಫ್ಲೈಓವರ್ ಬದಿಯಲ್ಲಿ ಇರುವ ಸರ್ವಿಸ್ ರಸ್ತೆಯಲ್ಲಿ ಹೊಂಡ ಗುಂಡಿಗಳೇ ತುಂಬಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಮಳೆ ಬರುವ ಸಂದರ್ಭದಲ್ಲಿ ಹೊಂಡದಲ್ಲಿ ನೀರು ತುಂಬಿಕೊಂಡು ಅನೇಕ ಬಾರಿ ಅನಾಹುತಗಳು ನಡೆದಿದೆ. ಇದೆಲ್ಲ ತಿಳಿದಿದ್ರೂ ನೋಡಿಯೂ ನೋಡದಂತಿರುವ ಮಂಗಳೂರು ಮಹಾನಗರ ಪಾಲಿಕೆಗೆ ಜನರು ದಿನ ಹಿಡಿ ಶಾಪ ಹಾಕ್ತಿದ್ದಾರೆ. ನಗರ ಪಾಲಿಕೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಕಿತ್ತಾಟದಿಂದ ಜನರ ಮೇಲೆ ಕೆಸರೆರಚಾಟವಾಗ್ತಿದೆ. ಕಂಬಳದ ಗದ್ದೆಗಿಂತ ಕೀಳಾಗಿರುವ ರಸ್ತೆಯಲ್ಲಿ ಜನರು ಓಡಾಡುವುದು ಕಷ್ಟಕರವಾಗಿದೆ. ಈ ರಸ್ತೆಯನ್ನ ಆದಷ್ಟು ಬೇಗ ಸಂಚಾರಕ್ಕೆ ಯೋಗ್ಯವಾಗುವಂತೆ ಮಾಡಬೇಕು ಎಂದು ಹೇಳುತ್ತಾರೆ ಸ್ಥಳೀಯರಾದ ಜಯಕೃಷ್ಣ ಅವರು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕುಂಟಿಕಾನದಿಂದ ಎಜೆ ಹಾಸ್ಪಿಟಲ್ಗೆ ಹೋಗುವ ಸರ್ವಿಸ್ ರಸ್ತೆಯು ಸಂಪೂರ್ಣ ಹದಗೆಟ್ಟಿದೆ. ಈ ನಗರ ಪಾಲಿಕೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಯವರ ಕೆಸರೆರಚಾಟದಲ್ಲಿ ನಾವು ಸಾಮಾನ್ಯ ಜನರು ಬಡವಾಗಿದ್ದೇವೆ. ಇದೇ ರಸ್ತೆಯಲ್ಲಿ ಒಂದು 3-4 ದೊಡ್ಡ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಇದ್ದರೂ ಯಾರಿಗೂ ಇದರ ಬಗ್ಗೆ ಬಿದ್ದು ಹೋಗಲಿಲ್ಲ. ಆದ್ದರಿಂದ ಸಾಮಾನ್ಯರಾದ ನಾವು ನಮ್ಮ ಇದೇನೆಂದರೆ ರಿಕ್ವೆಸ್ಟ್ ಏನೆಂದರೆ ಈ ರಸ್ತೆಯನ್ನು ಆದಷ್ಟು ಬೇಗ ಸರಿ ಮಾಡಿ ಸಂಚಾರ ಹೋಗುವಾಗ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇದು ಕಂಬಳದ ರಸ್ತೆ ಗದ್ದೆಗಿಂತ ಕಡೆಯಾಗಿದೆ. ಮಳೆ ಬಂದಾಗ ಇದು ಪರಿಸ್ಥಿತಿ ಹೇಳತಿರೋದು. ಈಚೆ ಇಲ್ಲಿ ನಡೆದುಕೊಂಡು ಹೋಗುವವರಿಗೆ ಎಲ್ಲ ಇದು ಕೆಸರಿನ ಇದು ಸ್ನಾನ ಹಾಗೂ ಗಾಡಿ ಎಲ್ಲಿ ಹೋಗುವವರಿಗೆ ಗುಂಡಿ ಎಷ್ಟು ಅಂತ ಗೊತ್ತಾಗದೆ ಗಾಡಿಯೆಲ್ಲ ತುಂಬ ಸಲ ಸರ್ವಿಸ್ ಸ್ಟೇಷನ್ಗೆ ಕೊಂಡೋಗಬೇಕಾಗ್ತದೆ. ಒಟ್ಟಿನಲ್ಲಿ ಇನ್ನಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಮಂಗಳೂರು ಮಹಾನಗರ ಪಾಲಿಕೆಯೂ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಆಲಿಸಿ ಪರಿಹಾರ ನೀಡಲಿ ಎನ್ನುವುದೇ ನಮ್ಮ ಆಶಯ. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.